ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಎಂದು ಕೃಷ್ಣನನ್ನು ಸ್ಮರಿಸುತ್ತಾ ನಮ್ಮ ಇಂದಿನ ಮುದ್ದು ಕೃಷ್ಣ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ. ಕೃಷ್ಣನಗರಿ ಎಂದೇ ಪ್ರಸಿದ್ಧವಾಗಿರುವಂಥ ಉಡುಪಿ ಕ್ಷೇತ್ರದಲ್ಲಿ ಅಷ್ಟಮಿ ಎಂದ ಕೂಡಲೇ ಮೊಸರು ಕುಡಿಕೆ, ಹುಲಿವೇಷಧಾರಿಗಳು, ಅವರ ಕುಣಿತ ಹಾಗೂ ಮುದ್ದು ಕೃಷ್ಣ ಸ್ಪರ್ಧಿಗಳ ವೇಷಭೂಷಣ, ಪುಟ್ಟ ಪುಟ್ಟ ಮಕ್ಕಳು ರಾಧಾಕೃಷ್ಣರ ವೇಷ ಧರಿಸಿರುವುದನ್ನು ಕಾಣುವುದು ನಮ್ಮೆಲ್ಲರ ಭಾಗ್ಯವೇ ಸರಿ. ಅಂತಹುದೇ ಒಂದು ಕಾರ್ಯಕ್ರಮವನ್ನು ನಮ್ಮ ಕೊಡವೂರಿನ ಶಂಕರನಾರಾಯಣ ದೇವಾಲಯದಲ್ಲಿ ಅಷ್ಟಮಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಮುದ್ದು ಮುದ್ದಾದ ಕೃಷ್ಣರನ್ನು ನೋಡಿಕೊಂಡು ಬರೋಣ. हरिचरणौ स्मरणपूर्ण सर्वमङ्गलम् कृष्णनामजपं मङ्गलम् हरिचरणौ स्मरणपूर्ण सर्वमङ्गलम्. कृष्णनाम मन्त्रमङ्गलम् श्रीकृष्णन श्रीपादव सेरिना कृष्णनाम मन्त्रमङ्गलम्
ಕೃಷ್ಣನ ಶ್ರೀಪಾದವ ಸೇರಿನ ಮನದಲ್ಲಿ ಶ್ರೀಕೃಷ್ಣನು ನೆಲೆಸಿರಲು ಹುಣ್ಣಿಮೆ ಅದುವೇ ಈ ಜನ್ಮದ ಸೌಭಾಗ್ಯ ಅದುವೇ ಈ ಜನ್ಮದ ಸೌಭಾಗ್ಯ ಕೃಷ್ಣ ನಾಮ ಜಪಂ ಮಂಗಳಂ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ಓ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ಓ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೋಕುಲ ಬಾಲಕ ಓಡಿ ಬಾಬಾ ಗೋಪಾಲ ಬಾಲಕ ಆಡಿ ಬಾಬಾ ಗೋಕುಲ ಬಾಲಕ ಓಡಿ ಬಾಬಾ ಗೋಪಾಲ ಬಾಲಕ ಆಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಹಾಡೋಣ ಹಾಡೋಣ ಮುಡಿಬಾರೋ ನಲಿದಾಡೋಣ ಹಾಡೋಣ ಮುಡಿಬಾರೋ ಕಾಡು ಮೇಡು ಮೋದಗೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ ಕಾಡು ಮೇಡು ಮೋದಗೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ ರಾಧೆಯ ಕೃಷ್ಣ ಬೇಗ ಬಾರು ಹರಿಚರಣ ಸ್ಮರಣ ಪೂರ್ಣ ಸರ್ವ ಮಂಗಳಂ ಹರಿಚರಣ ಸ್ಮರಣ ನಿತ್ಯ ಮಂಗಳಂ ನಾರಾಯಣ ನಾಮ ಮೋಕ್ಷಕಂ ನಾರದಾದಿ ಮುನಿಜನ ಸಂಸೇವಿತಂ ನಾರಾಯಣ ನಾಮ ಮೋಕ್ಷಕಂ ನಾರದಾದಿ ಮುನಿಜನ ಸಂಸೇವಿತಂ
ಪಾಹಿ ಪರಿಪಾಹಿ ಮಾಂ ನಂದನಂದನ ಪಾಹಿ ಪರಿಪಾಹಿ ಮಾಂ ನಂದನಂದನ ಅಂಬಾಡಿ ಕಂದ ಚೆನ್ನ ಮುರಳೀಧರ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಸಪ್ತಸ್ವರ ರಾಗಗಳ ಹಾಡುವೆವು ಸಪ್ತಸ್ವರ ರಾಗಗಳ ಹಾಡುವೆವು ಆ ವೇಣುಗಾನನಾದ ಕೇಳಿ ಮಲಗದಿರು ಓ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ. ಬನ್ನಿ ವೀಕ್ಷಕರೇ, ನಮ್ಮ ಮುದ್ದು ಕೃಷ್ಣ ಬೆಣ್ಣೆಯನ್ನು ತಿಂತಾ ಇದ್ದಾರೆ. ಅವರ ಯಶೋದೆ ಹತ್ರ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ಹಾಯ್, ನಿಮ್ಮ ಹೆಸರು? ಪ್ರತಿಮಾ. ನಮ್ಮ ಮುದ್ದು ಕೃಷ್ಣನ ಹೆಸರು ಋತ್ವಿ. ಎಷ್ಟು ವರ್ಷದಿಂದ ಈ ವೇಷ ಧರಿಸ್ತಿದ್ದೀರಿ ಮಗುವಿಗೆ? ಇವರಿಗೆ 2 years ಆಗಬೇಕಷ್ಟೇ ಇನ್ನು. ಇಲ್ಲಿ ಲಾಸ್ಟ್ ಇಯರೇ ಸ್ಟಾರ್ಟ್ ಆಗಿತ್ತು, ಸೊ ಫಸ್ಟ್ ಇಯರೇ ನಾನು ಹಾಕಿದ್ದೇನೆ. ಇದೀಗ ಸೆಕೆಂಡ್ ಇಯರ್ ಅವಳದ್ದು. 2ನೇ ವರ್ಷ ಹೇಗೆ ಉಂಟು ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಗ್ತಾ ಉಂಟು. ಆ್ಯಕ್ಚುಲಿ ನಾವು ಡ್ಯೂಟಿ ಹೋಗ್ತೇವಲ್ಲ, ಸೊ ಈ ಥರದ ಒಕೇಶನ್ಸ್ ಎಲ್ಲ ತುಂಬ ಖುಷಿ ಆಗುತ್ತೆ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ವಿತ್ ಫ್ಯಾಮಿಲಿ ಖುಷಿ ಆಗುತ್ತೆ. ಸ್ಟೇಜ್ ಮೇಲೆ ಒಳ್ಳೆ ಪರ್ಫಾರ್ಮ್ ಮಾಡಿದ್ರಾ? ಮಾಡಿದ್ದು ನಾನು ಹೇಳಿದಾಗೆ ಮಾಡಿದ್ದಾಳೆ, ಪರವಾಗಿಲ್ಲ. ಸರಿ ಮೇಡಮ್. ಮತ್ತು ಅಷ್ಟಮಿಯನ್ನು ಹೇಗೆ ಆಚರಿಸ್ತೀರಿ ನಿಮ್ಮ ಮನೆಯಲ್ಲಿ? ಯೂಶ್ವಲಿ ನಾವು ಡ್ಯೂಟಿ ಹೋಗ್ತೇವೆ, ಆಮೇಲೆ ಇಲ್ಲಿ ಸ್ಪೆಷಲ್ ಅಂದರೆ ಕೃಷ್ಣ ಮಠ ಅಲ್ಲ, ಅಲ್ಲಿಗೆಲ್ಲ ಹೋಗ್ತೇವೆ. ಬೆಣ್ಣೆಗಾಗಿ ಮೇಲೇರಿ ಬಿದ್ದ ಕೃಷ್ಣ ಕಾನನದ ನದಿಯ ಬಾಲಕೃಷ್ಣ ಒಬ್ಬರು ರಿಷಿತ್ ಹೇಳಿ ನಮ್ಮೊಂದಿಗಿದ್ದಾರೆ. ಬನ್ನಿ ಮಾತಾಡಿಸ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಂಬಿಕಾ. ನಿಮ್ಮ ಹೆಸರು? ಕೃಷ್ಣರ ಹೆಸರು? ರಿಷಿತ್ ರಿಷಿತ್. ಯಾವ ಕ್ಲಾಸಲ್ಲಿ ಕಲಿತಿದ್ದೀರಿ? ಫಸ್ಟ್ ಸ್ಟ್ಯಾಂಡರ್ಡ್. ಎಲ್ಲಿಂದ ಬಂದಿದ್ದೀರಿ? ನಾವು ಕಲ್ಯಾಣಪುರ. ಕಲ್ಯಾಣಪುರದಿಂದ. ಎಷ್ಟು ವರ್ಷದಿಂದ ಇವರಿಗೆ ವೇಷ ಆಗ್ತಿದೆ? ನಾನು ಮಗುವಿಂದ ಚಿಕ್ಕ 2 ವರ್ಷ ಮಗು. ಇಲ್ಲಿ ಇದೇ ಫಸ್ಟ್ ಬರೋದು ಇಲ್ಲಿಗೆ. ಇದೇ ಫಸ್ಟ್. ಹೇಗೆಲ್ಲ ಪ್ರಿಪೇರ್ ಮಾಡಿದ್ದೀರಿ ಮಗುವನ್ನು? ಮಾಡಿದ್ದೇನೆ ಆದಷ್ಟು. ನೋಡಬೇಕಿನ ಹೇಗೆ ಮಾಡ್ತಾನೆ ಅಂತ. ಫಸ್ಟ್ ಟೈಮು ನೋಡಬೇಕು. ಎಂತ ಮಾಡ್ತಿದ್ದೀರಿ ಇವತ್ತು? ಕೃಷ್ಣ ಮಾಡ್ತಿದ್ದೇನೆ. ಕೃಷ್ಣ ಎಂತ ಡಾನ್ಸ್ ಮಾಡ್ತೀರಾ? ಸಾಂಗ್ ಹೇಳ್ತೀರಾ? ಬೆಣ್ಣೆ ತಿನ್ನೋದಾ? ಎಂತ ಮಾಡೋದು? ಡಾನ್ಸ್ ಮಾಡೋದಾ? ಯಾವ ಸಾಂಗಿಗೆ ಡಾನ್ಸ್ ಮಾಡೋದು? ಕೃಷ್ಣ ಸಾಂಗಿಗೆ ಡಾನ್ಸ್ ಮಾಡಿ. ರಾಧಾ ಕೃಷ್ಣ. ರಾಧೆಯಲ್ಲಿ ಈಗ ನಮ್ಮ ಮುದ್ದು ಕೃಷ್ಣ ಹಾಗೂ ಬಾಲಕೃಷ್ಣರೊಡನೆ ಮಾತಾಡಿಸ್ಕೊಂಬಂದ್ವಿ. ಅವರ ತಾಯಂದಿರಾದಂತಹ ಯಶೋದೆಯರೊಂದಿಗೂ ಮಾತಾಡಿಸ್ಕೊಂಬಂದ್ವಿ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. गोविन्दं भज गोविन्दं गोविन्द. गोविन्दं भज गोविन्दं गोविन्द. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮುದ್ದು ಕೃಷ್ಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ವೀಕ್ಷಕರೇ, ಇನ್ನಷ್ಟು ಕೃಷ್ಣರ ಲೀಲೆಗಳನ್ನು ನೋಡ್ಕೊಂಡು ಬರೋಣ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ.
ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ गोविंद बोलो हरि गोपाल बोलो गोविंद बोलो हरि गोपाल बोलो राधा रमण हरि गोपाल बोलो राधा रमण हरि गोपाल
ಕೈಯಲ್ಲಿ ಬೆಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವ ನಮಗೆ ಇರಲೆಂದು ನಿನ್ನ ಕರಳಿನ ನಾದಾಬೇಕೆಂದು ಮನೆ ಕಡೆಗೆ ಕಲಿಸೋ ಕಾಪಿಗೆ ಮಾಡಿದ ಗೊಂಬೆಯನ್ನು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ನೀನು, ಮಧುರಾಪುರವ ದಾಟಿ ನನ್ನ ಹುಡುಗಿ ಏತಕ್ಕೆ ಬಂದೆ. ಕನಸಿಗೆ ಬರುವುದು ಸನಿಹ ಮೀರುವುದು ಅರಿದರೆ ಬಿಡುವೆ ಶ್ರೀಕೃಷ್ಣ ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸಂಕಣ. ಆನಂದದ ಉಯ್ಯಾಲೆಯಲ್ಲಿ ಆಡೋಣ ಬಾಬಾ, ಅಂದವಾದ ಹೊನ್ನುಯ್ಯಾಲೆ ತೂಗೋಣ ಬಾಬಾ. ಆನಂದದ ಉಯ್ಯಾಲೆಯಲ್ಲಿ ಆಡೋಣ ಬಾಬಾ, ಅಂದವಾದ ಹೊನ್ನುಯ್ಯಾಲೆ ತೂಗೋಣ ಬಾಬಾ. ಮನ ಬೆಳಗುವ ಬೆಳಕಿನ ಹಾಗೆ ಒಂದು ಹೂವು ಅರಳಿದ ಹಾಗೆ ಪೊಂಗೊಳಲಿನ ಕೃಷ್ಣ ಬಾಬಾ, ಗರಿಬರದ ಕೃಷ್ಣ ಬಾಬಾ. ಆನಂದದ ಉಯ್ಯಾಲೆಯಲ್ಲಿ ಆಡೋಣ ಬಾಬಾ, ಅಂದವಾದ ಹೊನ್ನುಯ್ಯಾಲೆ ತೂಗೋಣ ಬಾಬಾ. ಯದುಕುಲ ಬಾಲ ಗೋಪಾಲ, ಯದುಕುಲ ಬಾಲ ಗೋಪಾಲ, ಯಶೋದನಂದನ ಗೋಪಾಲ. ಕರ್ನಾಟಕ ಬ್ಯಾಂಕಿನ ಎಜಿಎಂ ಗೋಪಾಲಕೃಷ್ಣ ಸಾಮಗ ಮತ್ತು ಶ್ವೇತಾ ದಂಪತಿಗಳು ವೇದಿಕೆಗೆ ಬರಬೇಕು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಜಿ ಕೊಡವೂರು, ಸದಸ್ಯರಾದ ಜನಾರ್ದನ್ ಕೊಡವೂರು, ರಾಜ ಎಸ್ ಎಡಿಗಾರ ಬಾಬಾ ಇವರು ಮೇಲ್ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲ ಸ್ಥಾನ ಆದ್ಯ ಪಿ ಕರ್ಕೇರ ಗಳಿಸಿದ್ದಾರೆ. ಇದರ ಪ್ರಾಯೋಜಕತ್ವ ಭಾಸ್ಕರ್ ಭಟ್ ಅಗ್ರಹಾರ, ಹಾಗೆಯೇ ಭಾಸ್ಕರ್ ಕೆರೆಮಠ. ಅಭಿನಂದನೆಗಳು. ನಮ್ಮೊಂದಿಗಿದ್ದಾರೆ ಕರ್ನಾಟಕ ಬ್ಯಾಂಕ್ ಎಜಿಎಂ ಗೋಪಾಲಕೃಷ್ಣ ಸಾಮಗ ಹಾಗೂ ಶ್ವೇತಾ ದಂಪತಿಗಳು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಅವರಿಗೆ 1 ನಿಮಿಷದ ಶುಭ ನುಡಿಗಳನ್ನು ನೀಡಲಿಕ್ಕಿದ್ದಾರೆ. ಅಭಿಮಾನಿಗಳಿಗೆ ನನ್ನ ಮೊದಲ ವಂದನೆಗಳು. ಬೆಳಿಗ್ಗೆಯಿಂದ ಸಾಧಾರಣ 175ರಿಂದ 200 ಪಾರ್ಟಿಸಿಪೆಂಟ್ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದರು. ಇಲ್ಲಿ ಇಷ್ಟು ಮುದ್ದು ಮಕ್ಕಳನ್ನು ನೋಡುವಾಗ ಮತ್ತು ಇದನ್ನು ಆಯೋಜನೆ ಮಾಡಿದಂಥ ನಮ್ಮ ಇಲ್ಲಿನ ದೇವಸ್ಥಾನದ ಪದಾಧಿಕಾರಿಗಳು, ಮುಖ್ಯತಃ ನಮಗೆ ನಮ್ಮ ಜನಾರ್ದನ ಕೊಡವರು, ಅವರ ಕೊಡವರು ಅಂತಲೇ ಹೇಳ್ತೇವೆ, ಹಾಗೆ ಅವರ ದಂಪತಿ ಮತ್ತು ನಮ್ಮ ಇಲ್ಲಿನ ಜಿಲ್ಲಾ ಪಂಚಾಯತ್ ಇವರು ಕೂಡ ಇದ್ದಾರೆ, ಸದಸ್ಯರು ಕೂಡ. ಸೊ ನನಗೆ ಈ ದೇವಸ್ಥಾನಕ್ಕೆ ಬರೋದಂದ್ರೆ ಭಾಳ ಖುಷಿಯಾಗುತ್ತೆ. ನಾನು ಇಲ್ಲಿ ಬಂದು 1.5 ವರ್ಷ ಆದ ಉಡುಪಿಗೆ. ಆಲ್ರೆಡಿ ನಾನು 3 ಸರ್ತಿ ಇಲ್ಲಿಗೆ ಬಂದಿದ್ದೇನೆ. ಸೊ ಇಲ್ಲಿನ ಒಂದು ಒಗ್ಗಟ್ಟು ಮತ್ತು ಇದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ
ಇಲ್ಲಿ ಇರುವಂಥ ಒಂದು ಪ್ರೋತ್ಸಾಹ, ಹಾಗೆ ಊರಿನವರ ಒಂದು ಸಹಕಾರ ಕೂಡ ಈ ಒಂದು ಯಾವುದೇ ಒಂದು ಸಮಾರಂಭ ಯಶಸ್ವಿ ಆಗಬೇಕಾದ್ರೆ ಊರಿನವರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಸೊ ಇವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಊರಿನವರು ಇಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳನ್ನು, ಮುದ್ದು ಮಕ್ಕಳನ್ನು ಎಲ್ಲ ಕರ್ಕೊಂಡು ಬಂದಿದ್ದಾರೆ. ಅವರ ಒಂದು ಪ್ರತಿಭಾ ಪ್ರದರ್ಶನವನ್ನು ಮಾಡುವಲ್ಲಿ ಅವರಿಗಿಂತ ಜಾಸ್ತಿ ಆ ಪೇರೆಂಟ್ಸ್ನ ಅವರ ಒಂದು ಉತ್ಸುಕತೆ, ಅವರ ಜೋಸ್, ಅವರ ಟೆನ್ಷನ್ ನೋಡುವಾಗ ನಮಗೆ ಭಾಳ ಒಂದು ಅಭಿಮಾನ ಆಗ್ತದೆ. ಯಾಕಂದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಧಾರ್ಮಿಕ ಚಟುವಟಿಕೆಗಳಿಗೆ ಇನ್ನೂ ಕೂಡ ನಾವು ಅದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಿದ್ದೇವೆ. ಇನ್ನೂ ಹೆಚ್ಚಿನ ಮಕ್ಕಳ ಒಂದು ಇಲ್ಲಿ ಪ್ರದರ್ಶನ ನಡೀಲಿಕ್ಕಿದೆ. ಸೊ ಅವರು ಕೂಡ ತಮ್ಮ ಪ್ರದರ್ಶನವನ್ನು ನೀಡಿ ಈ ಒಂದು ಶ್ರೀಕೃಷ್ಣ ಅಷ್ಟಮಿಯ ಈ ಶುಭ ಅವಸರದಲ್ಲಿ ನಡೆಸುವಂಥ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ, ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಕೂಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಮುಂದಿನ ದಿನಗಳಲ್ಲಿ ಕೂಡ ಇವರ ಒಂದು ಸಾರಥ್ಯದಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ನಡೀಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾಶಸ್ತಿ ನನ್ನ ಶುಭ ಹಾರೈಸ್ತೇನೆ. ನಮಸ್ಕಾರ. ಹಾಡು ಸುಪ್ರಭಾತ ಸಂಗೀತ ಫಲಸುಮವ ನೀಡಿ ಭಜಿಸು ಕಂದ ಕೃಷ್ಣನ. ಗಿಳಿಮಗಳೇ ಹಾಡು ಹಾಡು ಸುಪ್ರಭಾತ ಸಂಗೀತ ಫಲಸುಮವ ನೀಡಿ ಭಜಿಸು ಕಂದ ಕೃಷ್ಣನ. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಗಿಳಿಮಗಳೇ ಹಾಡು ಹಾಡು ಸುಪ್ರಭಾತ ಸಂಗೀತ ಫಲಸುಮವ ನೀಡಿ ಭಜಿಸು ಕಂದ ಕೃಷ್ಣನ. ಹೂವಲ್ಲಿ ಜೇನ ಸವಿಯೋ ಹೂಜೇನೆ ನೀ ಬಾಬಾ, ಪೂಜೇನ ಸವಿಯುವವನೇ ನಂದ ನಂದನ. ಹೂವಲ್ಲಿ ಜೇನ ಸವಿಯೋ ಹೂಜೇನೆ ನೀ ಬಾಬಾ, ಪೂಜೇನ ಸವಿಯುವವನೇ ನಂದ ನಂದನ. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಗಿಳಿಮಗಳೇ ಹಾಡು ಹಾಡು ಸುಪ್ರಭಾತ ಸಂಗೀತ ಫಲಸುಮವ ನೀಡಿ ಭಜಿಸು ಕಂದ ಕೃಷ್ಣನ. ನಡುವಲ್ಲಿ ಕರವಾಯಿರಿಸೋ ಅಂಧಗಾರನು ಹಣೆಯಲ್ಲಿ ಕಸ್ತೂರಿ ತಿಲಕವ ಧರಿಸೋ ಕಮಲನಾಭನು. ನಡುವಲ್ಲಿ ಕರವಾಯಿರಿಸೋ ಅಂಧಗಾರನು ಹಣೆಯಲ್ಲಿ ಕಸ್ತೂರಿ ತಿಲಕವ ಧರಿಸೋ ಕಮಲನಾಭನು. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಗಿಳಿಮಗಳೇ ಹಾಡು ಹಾಡು ಸುಪ್ರಭಾತ ಸಂಗೀತ ಫಲಸುಮವ ನೀಡಿ ಭಜಿಸು ಕಂದ ಕೃಷ್ಣನ. ಗಿಳಿಮಗಳೇ ಹಾಡು ಹಾಡು ಸುಪ್ರಭಾತ ಸಂಗೀತ ಫಲಸುಮವ ನೀಡಿ ಭಜಿಸು ಕಂದ ಕೃಷ್ಣನ. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಬಂದೋಗೋ ಬಂದೋಗೋ ಹೇಗಿಳಿಗೆ ನೀ ಹಾಡಲ್ಲಿ ಸವಿಜೇನ ಬಿಟ್ಟೋಗೋ. ಮಹೋತ್ಸವ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯನಾದ ನಾನು ಜನಾರ್ದನ್ ಕೊಡವೂರು. ನಮ್ಮ ಈಗ ಹೋದ ವರ್ಷದಿಂದ ನಾವೊಂದು 9 ಜನ ಆಡಳಿತ ಮಂಡಳಿ ಸದಸ್ಯರು ಒಟ್ಟಾಗಿ ಹೊಸ ಕಲ್ಪನೆಯನ್ನು ನಾವು ಇಲ್ಲಿ ನಮ್ಮ ಕೊಡವೂರು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೆವು. ಈಗಾಗಲೇ 11 ಲಕ್ಷ ತುಳಸಿ ಬಿಲ್ಲವಾರ್ಚನೆ ಅಂತಹ ಅತಿ ದೊಡ್ಡ ಕಾರ್ಯಕ್ರಮ, ಲಕ್ಷ ಪ್ರದಕ್ಷಿಣೆಯಂತಹ ಒಂದು ಕಾರ್ಯಕ್ರಮ ಎಲ್ಲವೂ ಸಾರ್ವಜನಿಕರಿಗಾಗಿ. ಹಾಗೆಯೇ ಇದು ಕೂಡ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನು ಹೋದ ಬಾರಿಯೂ ಹಮ್ಮಿಕೊಂಡಿದ್ದೆವು, ಈ ಬಾರಿಯೂ ಹಮ್ಮಿಕೊಂಡಿದ್ದೇವೆ. ನಮ್ಮಲ್ಲಿ ವಿಶೇಷ ಏನಂದರೆ ಪ್ರತಿಯೊಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಪುಟಾಣಿಗಳಿಗೆ
ಒಂದು ಸುಧಾಮ ಜೋಳಿಗೆ ಅಂತೇಳಿ ಒಂದು ಕಿಟ್ ಈ ರೀತಿಯಲ್ಲಿ ಕೊಡ್ತಿದ್ದೇವೆ. ಸುಮಾರು 150-200 ರೂಪಾಯಿಯ ವರ್ತಿನ ಐಟಮ್ಸನ್ನು ಅದರಲ್ಲಿ ಹಾಕಿ ಆ ಮಕ್ಕಳಿಗೆ ಕೊಡ್ತೇವೆ. ಯಾಕಂದರೆ ಕೃಷ್ಣನ ಬಗ್ಗೆ, ನಮ್ಮ ಈ ಹಿಂದುತ್ವದ ಬಗ್ಗೆ, ಆದಷ್ಟು ಧರ್ಮ ಪ್ರಚಾರದ ಬಗ್ಗೆ ಆದಷ್ಟು ಆ ಮಕ್ಕಳಲ್ಲಿ ಪ್ರಜ್ಞೆ ಮೂಡಲಿ ಎಂಬ ಒಂದು ಸದುದ್ದೇಶದಿಂದ ಈ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಳ್ತಿದ್ದೇವೆ. ಮುಂದೆಯೂ ಇನ್ನೂ ಒಂದು 2 ವರ್ಷ ನಮ್ಮ ಆಡಳಿತಾಧಿಕಾರ ಅವಧಿ ಇದೆ, ಅದರಲ್ಲೂ ಕೂಡ ಇಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ. ನಮ್ಮ ಕೊಡೂರು ಶಂಕರನಾರಾಯಣ ದೇವಳದ ಅಭಿಮಾನಿಗಳು, ಭಕ್ತವೃಂದರು, ಭಕ್ತರು ಹೀಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸುತ್ತಿದ್ದೇನೆ. ಕೋಟಿ ಕೋಟಿ ಭಕ್ತ ಜನ ಸೇವೆಗಳ ಮಾಡಿ ತವರೆ ಕಣ್ಣನ ಪಾವನ ಸ್ಮರಣೆ ಗೈವುದೆ ನೋಡಲು ಚಂದ. ಕೋಟಿ ಕೋಟಿ ಭಕ್ತ ಜನ ಸೇವೆಗಳ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ಕೃಷ್ಣಾಷ್ಟಮಿಯ ಉದ್ದೇಶವಾಗಿ 2 ಮಾತನಾಡುತ್ತಿದ್ದೇನೆ. ನಾವು ನಮ್ಮ ಮಕ್ಕಳಲ್ಲಿ ದೇವರನ್ನು ಕಾಣಬಹುದು. ಯಾಕೆಂದರೆ ಅವುಗಳಿಗೆ ಮುದ್ದಾದ ಕೃಷ್ಣ ವೇಷವನ್ನು ಹಾಕಿ ಅವರ ಆಟಾಟ ನಡತೆಯನ್ನು ಕುಣಿದಾಡುವುದನ್ನು ನೋಡಿ ನಾವು ಹೆತ್ತವರು ಸಂತೋಷ ಪಡ್ಬೋದು. ತುಂಬ ಅವರ ಮುದ್ದತನವನ್ನು ಕೃಷ್ಣನ ಮೂಲಕ ನೋಡಿದರೆ ತುಂಬ ಸಂತೋಷವಾಗ್ತದೆ. ಅವರ ತುಂಟಾಟಗಳು, ನಗುಮುಖ, ಗೊತ್ತಿಲ್ಲದನ್ನು ಮರೆತು ಬಿಟ್ಟು ಪುನಃ ನೆನಪು ಮಾಡಿ ಮಾಡುವಂಥದ್ದು ಎಲ್ಲ ತುಂಟಾಟಗಳನ್ನು ಅವರು ಬೆಣ್ಣೆ ತಿನ್ನುವಂಥ ಸನ್ನಿವೇಶ ಆಗ್ಬೋದು. ಅಥವಾ ಇತರ ಓಟಾಡಿಕೊಂಡು ನಲಿಯುವುದಾಡಿ, ಕುಣಿದಾಡಿ, ಅಳುವುದನ್ನು, ಅಮ್ಮ ಬಾ ಎಂದು ಕರೆಯುವುದನ್ನು ನೋಡಿ ತುಂಬ ಸಂತೋಷ ಪಡ್ತೇವೆ. ಹಾಗೆ ದಯವಿಟ್ಟು ಮಕ್ಕಳಿಗೆ ಕೃಷ್ಣ ವೇಷವನ್ನು ಧರಿಸಿ ದೇವರನ್ನು ಅವರ ಮುಖಾಂತರವನ್ನು ನೋಡುವ ಸೌಭಾಗ್ಯ ತಂದೆ ತಾಯಿಗಳಿಗೆ ಕೊಟ್ಟಿದ್ದಾರೆ ದೇವರು. ಅದನ್ನು ನಾವು ಸಂತೋಷದಿಂದ ಸ್ವೀಕಾರ ಮಾಡುವ. ಪ್ರತಿ ವರ್ಷ ಅಷ್ಟಮಿ ಅಂದರೆ ಸಂಭ್ರಮದಿಂದ ಸಡಗರದಿಂದ ಆಚರಿಸುವಂಥ ಹಬ್ಬ. ಎಲ್ಲ ವೇಷಗಳನ್ನು ನೋಡುವುದು ಬಹಳ ಖುಷಿಯಾಗುತ್ತದೆ. ಅದರಲ್ಲಿ ಕೃಷ್ಣ ವೇಷ ಅಂತೂ ತುಂಬ ಪ್ರಸಿದ್ಧವಾದದ್ದು. ಎಲ್ಲ ಹೆತ್ತವರು ಸಹ ನಮ್ಮ ಮಕ್ಕಳಿಗೆ ಕೃಷ್ಣ ವೇಷವನ್ನು ಧರಿಸಿ ಉತ್ಸಾಹದಿಂದ ಅವರನ್ನು ಪ್ರದರ್ಶನವನ್ನು ನೋಡಲಿಕ್ಕೆ ತಂದೆ ತಾಯಿಯವರು ತುಂಬ ಪ್ರೋತ್ಸಾಹದಿಂದ ಮಕ್ಕಳನ್ನು ತಯಾರು ಮಾಡಿ ಅವರೊಂದಿಗೆ ನಲಿದಾಡುತ್ತಾರೆ. ಹಾಗಾಗಿ ಮಕ್ಕಳನ್ನು ನೋಡುವುದೇ ತುಂಬ ಚೆಂದ ಅಷ್ಟಮಿ ಪ್ರಯುಕ್ತವಾಗಿ. ಹಾಗೆ ಇಲ್ಲಿ ಕೊಡೂರಲ್ಲಿ ವಿಶೇಷವಾಗಿ ಸ್ಪರ್ಧೆಯನ್ನು ನಡೆಸಿದ್ದಾರೆ. ತುಂಬ ಮಕ್ಕಳು ಬಂದು ಭಾಗವಹಿಸಿದ್ದಾರೆ. ಅದು ನೋಡುವುದೇ ತುಂಬ ಚೆಂದ. ನಮಗೆ ಸಹ ತುಂಬ ಖುಷಿ ಆಗುತ್ತದೆ ಬಂದು ಇಲ್ಲಿ ನೋಡುವುದು ಮಕ್ಕಳನ್ನು. ಎಲ್ಲರಿಗೆ ಅಷ್ಟಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಒಟ್ಟಾಗಿ ಒಂದಾಗಿ ನಾವು ಬಾಳುವ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. गोविन्दं भज गोविन्दं गोविन्द. गोविन्दं भज गोविन्दं गोविन्द. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮುದ್ದು ಕೃಷ್ಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕೃಷ್ಣ 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 ನೀಲ ಪಾನಿನ ವರ್ಣ. ಕೃಷ್ಣ ಕೃಷ್ಣ ಕೃಷ್ಣ
ಪಾದ ಮುದ್ದು ಕೈಯ ಬೆಣ್ಣೆಯನ ಪ್ರೀತಿ ಭಾವದಿಡುವೆ ಶ್ರೀಕರನೇ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ಕೃಷ್ಣ 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 ನೀಲ ಬಾನಿನ ವರ್ಣ. ಕೃಷ್ಣ 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 ನೀಲ ಬಾನಿನ ವರ್ಣ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ಮಾನಸ ಹೂವಲಿ ಮಧುವು ನೀ, ಮಾನಸ ಹೂವಲಿ ಮಧುವು ನೀ, ಆ ಮಧು ಕೊಡಿವ ಭ್ರಮರವು ನೀ. ಕಾಳಿಂಗ ತಿಮಿರ ನೀಗಿದ ಸ್ವಾಮಿ ಕಾದಿರುವೆ ನಿನ್ನ ಬಾ ಕೃಷ್ಣ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ಕೃಷ್ಣ 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 ನೀಲ ಬಾನಿನ ವರ್ಣ. ಕೃಷ್ಣ 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 ನೀಲ ಬಾನಿನ ವರ್ಣ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ತೀರ್ಪುಗಾರರಾದ ಗಿರೀಶ್ ತಂತ್ರಿ ಹಾಗೂ ಅಮಿತಾಂಜಲಿ ಕೂಡ ಮೇಲೆ ಬರಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇವೆ. ಈ ಒಂದು ಸ್ಪರ್ಧೆಯ ರೂಪುರೇಷೆ ಭಾಸ್ಕರ್ ಭಟ್ ಅಗ್ರಹಾರ ಇವರದ್ದು. ಅವರಿಗೂ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸ್ಪಂದನ ಚಾನೆಲ್, ಉಡುಪಿ ಚಾನೆಲ್ ನಮ್ಮೊಂದಿಗಿದೆ, ಅವರಿಗೂ ಕೂಡ ನಾವು ಆಭಾರಿ. ಹಾಗೆಯೇ ಪುಟಾಣಿ ಕೃಷ್ಣರ ಮನೆಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮೋಹನ ಮುರಳಿ ಸ್ವರ ತೃತೀಯ ಸ್ಥಾನಿಯಾಗಿ ಬಾಲಕೃಷ್ಣ ಸ್ಪರ್ಧೆಯ ತೃತೀಯ ಸ್ಥಾನಿಯಾಗಿ ಮಹಿಮಾ ಸಂತೋಷ್ ಕೋಟ್ಯಾನ್ ರವರು. ಮಹಿಮಾ ಸಂತೋಷ್ ಕೋಟ್ಯಾನ್. ಕೃಷ್ಣ 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 ನೀಲ ಬಾನಿನ ವರ್ಣ. ಕೃಷ್ಣ 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 ನೀಲ ಬಾನಿನ ವರ್ಣ. ಮೋಡಿಕೊಳ್ಳಲು ದಿನಿ ನಗದು ಓಡಿ ಪುರಸ್ಕಾರ, ಬಾರೋ ಸರ್ಟಿಫಿಕೇಟ್ ಹಾಗೂ ಕುಣಿದಾಡಿ ಬಾರೋ. ಪಾರಿತೋಷಕ. ಥರ್ಡ್ ಪ್ರೈಸ್ ಹಾಗೆಯೇ ಸೆಕೆಂಡ್ ಪ್ರೈಸ್ ಪರ್ಣಿಕಾ ಆಚಾರ್ಯ. ಸೆಕೆಂಡ್ ಪ್ರೈಸ್ ಪರ್ಣಿಕಾ ಆಚಾರ್ಯ. ಮನದಾಳದಲ್ಲಿ ಶ್ರೀವತ್ಸಲಾಂಚನ, ಮನದಾಳದಲ್ಲಿ ಒಂದು ಕ್ಷಣವಾದರೂ ಪವಡಿಸು ನೀ. ಇನ್ನೊಂದು ಜನ್ಮ ಉಂಟೆಂಬುದಾದರೆ ನಿನ್ನ ಪಾದದಿ ನಾನಿರುವೆ. ಈ ಒಂದು ವಿಭಾಗದ ಮೊದಲ ಸ್ಥಾನಿ ಆರಾಧ್ಯ ಸಾಲ್ಯಾನ್. ಕೃಷ್ಣ 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 ನೀಲ ಬಾನಿನ ವರ್ಣ. ಕೃಷ್ಣ 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 ನೀಲ ಬಾನಿನ ವರ್ಣ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ. ಗೋಪಿಕಾ ವಲ್ಲಭ ರಾಧಾರಮಣ, ನಂದಗೋಪಾಲ ಗೋಪಾಲ ಬಾಲ ಮುರಳೀಧರ, ರಾಧೆ ಗೋಪಾಲ ನಂದನ ಬಾಲ ಶ್ಯಾಮ ಸುಂದರ, ಕೃಷ್ಣ ಜನಾರ್ದನ ಹರಿ ಕೃಷ್ಣ.
ನನ್ನ ವಿಷಭರಿತ ಹಾಲು ಮೆಲ್ಲ ಮೆಲ್ಲನೆ ನಿನ್ನ ಕಥೆ ಮುಗಿಸಿಬಿಡುವುದು. ಬಿಡು 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 ಬಿಡು. ದುಷ್ಟ ರಾಕ್ಷಸಿ, ನನ್ನನ್ನು ಕೊಲ್ಲಲು ಬಂದಿರುವೆಯ? ನಿನ್ನ ಕಥೆ ಮುಗಿಸಿದ್ದೇನೆ. ಓ ಕರೆದೆಯಾ? ಬಂದೇ ಇರು, ಹಸುವಾಗ್ತಿದೆಯಾ? ಓ ಇದು ದನವಲ್ಲ, ನನ್ನ ಮಾವ ಕಂಸ ಕಲಿಸಿದ ರಾಕ್ಷಸ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ 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 ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಮಣ್ಣು ತಿಂದ ನಿನ್ನನ್ನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ. ಬೆಣ್ಣೆ ಕಲ್ಲಾಗುವ ಕುಮಾರ ಚೆಲುವ ಜನಿಗಣಿ, ನಮ್ಮ ಗೊಲ್ಲ ಕೃಷ್ಣ ನಂದ ಕಿಶೋರ ನಾಟ್ಯ ಮಾಡಯ್ಯ. ಗೋಪಿ ರಮಣ ತೋರು ಕರುಣ ಘನ ಶ್ಯಾಮ ಸುಂದರ ಶ್ರೀಹರಿ ಶ್ರೀಧರ ಚಾರು ರೂಪ ಬಾ. वो किसना है, वो किसना है, वो किसना है, किसना है, जो है अलबेला मदनों वाला, जिसकी दीवाने बिजती हर बाला.
ಕುಣಿದಾಡು ಕೃಷ್ಣ ಕುಣಿದಾಡು ಕುಣಿದಾಡು ಕೃಷ್ಣ ಕುಣಿದಾಡು ಫಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುವ ಪಾದದೊಳೊಮ್ಮೆ ಕುಣಿದಾಡು ಕೃಷ್ಣ ಕುಣಿದಾಡು. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. ತಮ್ಮೆಲ್ಲರ ಮೇಲೆ ಉಡುಪಿ ಕೃಷ್ಣನ ಕೃಪೆ ಸದಾ ಇರಲಿ ಎಂದು ಆಶಿಸುತ್ತಾ ಪ್ರಾರ್ಥಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಸಮಯವಾಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧೀಮ್ ತನೋದ